ಒಂದು ಸಿಂಪಲ್ ಆದಂಥ ಬೆಂಡೆಕಾಯಿ ರೆಸಿಪಿಗೆ ಕಟ್ ಮಾಡಿಕೊಂಡು ಫಸ್ಟ್ ಎಣ್ಣೆ ಹಾಕಿ ಆಕ್ಚುಲಿ ಚೀ ಕೋಡೆ ಬೊಕ್ಕ ಬಂಗಡಿ ಇತ್ತನೆ ಚೀ ಕೋಡೆ ಏಳದಾನೆ ಕೊರಿಯರು ಐದು ಬೊಕ್ಕ ಬ್ಯಾಗ್ ಎಲ್ಲ ರೆಡಿ ಮಾಡಿ ಟಿಫಿನ್ ಎಲ್ಲ ರೆಡಿ ಮಾಡ್ಕೊಂಡು ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ಸ್ಮೈಲ್ ಪ್ಲೇಸ್ ವಿತ್ ಮಿರೇನಿಟಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಳಿಗ್ಗೆ ಬೇಗ ಇದ್ದೇನೆ ಕೇಳಿದರೆ ನನಗೆ ಇವತ್ತು ಕೆಲಸಕ್ಕೆ ಹೋಗ್ಲಿಕ್ಕೊಂಡು ಫಸ್ಟ್ ಡೇ, ಹಾಗಾಗಿ ಟಿಫಿನಿಗೆ ರೆಡಿ ಮಾಡ್ಕೊಳ್ತಿದ್ದೇನೆ. ಸೊ ಬೆಳಿಗ್ಗೆ ಬೇಗ ಎದ್ದು ಟಿಫಿನ್ ಮಾಡ್ತೇನೆ. ಇವತ್ತು ವೀಡಿಯೋದಲ್ಲಿ ಎಂಡವರೆಗೆ ಎಂತೆಲ್ಲ ಆಗ್ತದೆ ಅಂತ ಹೇಳುವಂಥದ್ದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ. ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೆ ನೋಡಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಒಂದು ಸಿಂಪಲ್ ಆದಂಥ ಬೆಂಡೆಕಾಯಿ ರೆಸಿಪಿಗೆ ಕಟ್ ಮಾಡಿಕೊಂಡು ಫಸ್ಟ್ ಎಣ್ಣೆ ಹಾಕಿ ಎಲ್ಲ ಬೆಂಡೆಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು, ಬೇರೆ ಎಂತ ಹಾಕೊಳ್ಳಿಕ್ಕಿಲ್ಲ. ಎಣ್ಣೆ ಹಾಕ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ತಿನ್ನಲಿಕ್ಕೆ ಸಹ ರುಚಿ ಇರ್ತದೆ ಮತ್ತು ರಪ್ಪ ಬೇಗ ಆಗ್ತದೆ ರೆಸಿಪಿ, ಕಷ್ಟವೇ ಇಲ್ಲ. ಹೀಗೆ ಒಂದು 5ರಿಂದ ಸ್ವಲ್ಪ ಬಾಡುವವರೆಗೆ ಹೀಗೆ ಫ್ರೈ ಮಾಡಬೇಕು ನೀಟಾಗಿ. ಅದಾದ ಮೇಲೆ ಇದಕ್ಕೆ ಒಂದೇ ಒಂದು ನೀರುಳ್ಳಿ, ಒಂದು 8-10 ಎಸಳು ಬೆಳ್ಳುಳ್ಳಿ, ಒಂದು 4 ಕಾಯಿ ಮೆಣಸು ಅದನ್ನು ಸಹ ಹಾಕ್ಕೊಂಡು ಅದನ್ನು ಸಹ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಅರಶಿನ ಹುಡಿಯನ್ನು ಹಾಕ್ಕೊಳ್ಬೇಕು. ನೀಟಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಇದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಇದು ಹುಳಿಯನ್ನು ನೀರಲ್ಲಿ ಹಾಕಿಟ್ಕೊಳ್ತೇನೆ ನಾನು. ಹಾಕಿಟ್ಕೊಂಡು ಇದು ಸರಿ ಫ್ರೈ ಆದ ಮೇಲೆ ಆ ಹುಳಿ ನೀರನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಸ್ವಲ್ಪ ಬೆಂಡೆ ಬೇಯುವವರೆಗೆ ಬಿಟ್ಟರೆ ಬೆಂಡೆ ಪಲ್ಯ ರೆಡಿ. ಒಂದು ಕಡೆಯಲ್ಲಿ ಬೆಂಡೆ ಬೇಯ್ದ ಉಂಟು. ಇದು ನಾನು ರಾಗಿ ರೊಟ್ಟಿಗೆ ಇದು ಮಾಡ್ತಿದ್ದೇನೆ. ಸೊ ಇದನ್ನು ಸಹ ಒಟ್ಟೊಟ್ಟಿಗೆ ಎಲ್ಲ ಮಾಡಿಕೊಂಡ್ರೆ ಆಯಿತು. ನಮ್ಮದು ಗ್ಯಾಸ್ ಇದು ಸರಿ ಇಲ್ಲ, ಸೊ ಸಿಂಗಲ್ ಒಲೆದು ಮಾತ್ರ ಇರೋದು. ಹಾಗಾಗಿ ಒಂದಾದ್ಮೇಲೆ ಒಂದು ಮಾಡ್ಕೊಳ್ಬೇಕಾಗ್ತದೆ, ಸ್ವಲ್ಪ ಲೇಟ್ ಆಗ್ತದೆ. 2 ಒಲೆ ಇದ್ದರೆ ಈಸಿ. ಸೊ ಇದು ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಸಿಂಪಲ್, ಎಂತ ಸಹ ಇಲ್ಲ, ತುಂಬ ಈಸಿ. 5ರಿಂದ 10 ನಿಮಿಷದೊಳಗೆ ಮಾಡ್ಕೊಳ್ಬೇಕು ಕಟ್ಟಿಂಗ್ ಮತ್ತು ಪಲ್ಯ. ಬ್ಯಾಗ್ ಎಲ್ಲ ರೆಡಿ ಮಾಡಿ ಟಿಫಿನ್ ಎಲ್ಲ ರೆಡಿ ಮಾಡ್ಕೊಂಡು ಕೆಲಸಕ್ಕೆ ಹೊರಟದಾಯ್ತಾ. ಮತ್ತೆ ನೋಡುವ ಎಂತೆಲ್ಲ ಸಿಗ್ತದಂತೇಳಿ ವಿಡಿಯೋದಲ್ಲಿ. ಬಾಯ್ ಬಾಯ್ ಬಾಯ್. ಸೊ ಇದು ನಂದು ಮಧ್ಯಾಹ್ನದ್ದು ಲಂಚ್. ಇಲ್ಲಿ ಮಿಕ್ಸ್ ಸ್ವಲ್ಪ ಕಾಳು, ಅದೇ ರೀತಿಯಾಗಿ ತೆಕ್ಕರೆ, ಮೊಸರು, ಸ್ವಲ್ಪ ಮೊಸರು ತಗೊಂಡಿದ್ದೇನೆ. ಅದಾದಮೇಲೆ ರಾಗಿ ರೊಟ್ಟಿ ನಾನು ಬೆಳಿಗ್ಗೆ ಮಾಡಿದ್ದೆ ಅಲ್ಲ ಅದು, ಮತ್ತು ಬೆಂಡೆ ಪಲ್ಯ. ಇದಿಷ್ಟನ್ನು ನಾನು ಮಧ್ಯಾಹ್ನದ ಲಂಚಿಗೆ ತಗೊಂಡು ಬಂದಿದ್ದೆ. ಹೀಗೆ ಒಂದು ಪಲ್ಯದೊಟ್ಟಿಗೆ ಒಂಚೂರು ಮೊಸರು ಹಾಕಿ ತಿಂದರೆ ರಾಗಿ ರೊಟ್ಟಿ ತುಂಬ ಟೇಸ್ಟಾಗಿರ್ತದೆ. ಅದಾದ ನಂತರ ನಾನು ಸಂಜೆಗೆ ಡ್ಯೂಟಿ ಮುಗಿಸ್ಕೊಂಡು ಮೋರ್ ಸೂಪರ್ ಮಾರ್ಕೆಟಲ್ಲಿ ಏನಾದರೂ ಸೊಪ್ಪು ಉಂಟ ನೋಡಿದ್ದೆ. ಮೆಂತ್ಯ ಸೊಪ್ಪು ಫುಲ್ ಬಾಡಿ ಹೋಗಿತ್ತು, ಸೊ ನಾನು ಅದನ್ನು ತಗೊಳ್ಳಿಲ್ಲ. ಅದಾದ ನಂತರ ಏನಾದರೂ ವೆಜಿಟೇಬಲ್ಸ್ ಉಂಟ ನೋಡಿದೆ. ಎಂತ ಸಹ ಅಷ್ಟು ಇದು ಬೆಂಡೆ ನಿನ್ನೆ ಅಷ್ಟೇ ತಗೊಂಡೋಗಿದ್ದೆ, ಸೊ ಬೇಡ ಅಂತೇಳಿ ಎಂತ ಸಹ ಇದು ನಾನು ತಗೊಳ್ಳಿಕ್ಕೆ ಹೋಗಲಿಲ್ಲ. ಅದಾದಮೇಲೆ ನಾನು ಸ್ವಲ್ಪ ಒಂದು ನೆಲಕಡಲೆ ಒಂದು ಸ್ವಲ್ಪವೇ ತಗೊಂಡೆ. ಅದಾದ ನಂತರ ನನಗೆ ಆ್ಯಕ್ಚುಲಿ ಆನಿಯನ್ ಬೇಕಿತ್ತು, ನೀರುಳ್ಳಿ ಬೇಕಿತ್ತು. ಸೊ ಮೊನ್ನೆಲ್ಲ ನೋಡುವಾಗ 25-30 ರೂಪಾಯಿ ಇತ್ತು 1 kgಗೆ. ಸಡನ್ 56 ರೂಪಾಯಿ ನೋಡಿದ್ನ. 56 ರೂಪಾಯಿ ನೋಡಿ ನಾನು ಅಂದ್ಕೊಂಡೆ ಇಲ್ಲೇ ಜಾಸ್ತಿ ಹಾಕಿರಬೇಕು, ಸೊ ಬೇಡ ಅಂತೇಳಿ ಅನ್ನಿಸ್ತು. ಅದಾದ ನಂತರ ನಾನು ಸ್ವಲ್ಪ ಬಾಳೆಹಣ್ಣು ಮತ್ತು ನೆಲಕಡಲೆ ಮಾತ್ರ ತಗೊಂಡೆ. ಸೊ ನೋಡುವಾಗ ನೀರುಳ್ಳಿಗೆ ಈಗ ರೇಟ್ ಜಾಸ್ತಿ ಆಗಿದೆ ಅಂತ. ಹೊರಗೆ 60 ರೂಪೀಸ್ ಇತ್ತು. ನನಗೊಂದು ಕಾಲಿಗೆ ಕಟ್ಟಲಿಕ್ಕೆ ತಮ್ಮನಿಗೆ ಬ್ಯಾಂಡೇಜ್ ಬೇಕಿತ್ತು. ಅವನದು ಕಾಲು ಸ್ವಲ್ಪ ಟ್ವಿಸ್ಟ್ ಆಗಿ ಸ್ವೆಲ್ಲಿಂಗ್ ಆಗಿತ್ತು.
ಸೊ ಮೆಡಿಕಲಲ್ಲಿ ಬಂದು ಇದೊಂದು ಬ್ಯಾಂಡೇಜನ್ನು ತಗೊಂಡು ಅದಾದ ನಂತರ ಮೀನಿನಲ್ಲಿಗೆ ಹೋದೆ. ಅಲ್ಲಿ ಲೈಟ್ ಎಲ್ಲ ಕರೆಕ್ಟಾಗಿರಲಿಲ್ಲ, ಹಾಗೆ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಎಂತ ತಗೊಂಡೆ ಅಂತೇಳಿ. ಸೊ ನೋಡ್ಬೋದು ನೀವು, ಫುಲ್ ಡಾರ್ಕ್ ಆಗಿತ್ತು. ಮೊಬೈಲಲ್ಲಿ ತುಲೆ ಗಾಯ್ಸ್, ತುಲೆ ಒಂದು ಗೊಬ್ಬರಿಗೆ ಪೋದು, ಕ್ರಿಕೆಟ್ ಗೊಬ್ಬರಿಗೆ ಪೋದು ಇಂಚ ಪೂರ ಕಾರ್ ಮಲ್ತೊಂದಿನ ಬೇನೆ. ಸೊ ನಿಖಿಲ್ ಪೂರ ಗೊಬ್ಬನಗ ಜಾಗ್ರತೆ ಮಲ್ತದೆ. ಯಾನಂಜಿತ್ತಂದು ಪಸಂಬ ಇದೆ ಬೇನೆ ಒಯ್ಪುನ ಏನಿದೆ ಕಟ್ಟು ಐಕೆ ಪಂಪಿ ಗೊಬ್ಬನಗ ಅಮಸರ ಮಲ್ಪರೆಗೆ ಬಲ್ಲಿ ಬೇಬಿ ಕಟ್ಟು ಸರಿ ಕಟ್ಟು ಅಯ್ಯಯ್ಯ ತೆಗಿ ತೆಗಿ ಸ್ನಾನ ಮಾಡ್ಲಿಕ್ಕೆ ಉಂಟಂತೆ. ಕಟ್ಟಿಗೆಯ ಬೇಡ, ಇರ್ಲಿ ಇರ್ಲಿ ಬಿಡಿ ಇರ್ಲಿ. ಮತ್ತೆ ಪುರ ಮುಗೀತದ್ದು ಇತ್ತ ಇಲ್ಲಾಗ ಬರ್ತೀನಿ. ಬರ್ನಾಗ ಮೀನ್ ದಡೆಗೆ ಪೋಯ್ ಅವು ದಾಲ ಕತ್ತಲೆಗೆ ತೋಜುದು ವಿಡಿಯೋ ಮನ್ಪರೆಗೆ ಆಯ್ಜಿ ಏನ ಮೀನ್ ಕಂದಂದ ಇತ್ತ ತೋಜಾವೆ. ಒಂಜಿ 100 ರೂಪಾಯಿದ ಮೀನ್ ಕಂತುಂಡ 2 ಸತಿ ಮಲ್ಪೋಲಿ ಎಂಕ್ ಲಂಚನ ಅಂತ 100 ರೂಪಾಯಿದ ಕಂತದು ಒಂಜಿ 50 ರೂಪಾಯಿದ ಒಂದಿನ ಮಲ್ತದು ಕುಡಿಯಲ್ಲೆಗೆ ಒಂಜಿ ಕುಡಂಚಿ 50 ರೂಪಾಯಿದ ಮಲ್ಪುನ್. ಬೊಕ್ಕ ಮಧ್ಯಾಹ್ನ ಇನಿ ಗಾರ್ಲಿಕ್ ಬೊಕ್ಕ ಜಿಂಜರ್ ತಿಂತಿಚ್ಚಿ ಅಲ್ಪ ತಿನ್ನರೆಗೆ ಆಯ್ಚಿ. ಇತ್ತೆ ಮಧ್ಯಾಹ್ನ ಫುಡ್ ಆಯ್ನ ಹಿಡ್ದು ಬೊಕ್ಕ 12:30 1 ಬೊಕ್ಕ ಫುಲ್ ಎಂಟಿ ಸ್ಟಮಕ್ ಇತ್ಯಾನ ಗಾರ್ಲಿಕ್ ಬೊಕ್ಕ ಜಿಂಜರನ್ನು ಒಂಚೂರು ಸರಿ ಅಗ್ಗಿ ತಿಂದು ನೀರು ಪರ್ದು 20 ಮಿನಿಟ್ಸ್ ಬುಡ್ದು ಫುಡ್ ಮಲ್ಪೆ. ಮೀನೇನ ಕಂದನ್ ತೋಪವೆ. ಆಕ್ಚುಲಿ ಚೀಕೋಡೆ ಬೊಕ್ಕ ಬಂಗಡೆ ಇತ್ತಂಡ, ಚೀಕೋಡೆ ಏಳದಾನೆ ಕೊರಿಯರು ಐಡ್ ಬೊಕ್ಕ ಬಂಗಡೆ ಒಂದು ತುಲೆ ಬಂಗಡೆ ಆಜಿ ಬಂಗಡೆ ಬೊಕ್ಕ ಇದು ಚೀಕೋಡೆ ಕೊರಿಯರು 100 ರೂಪಾಯಿ. ಎಂಟು ಚೀಕೋಡೆ ಪೂರ ಎಲ್ಲ ಪುಳಿ ಮುಂಚಿ ಮಲ್ಪರೆ ಅಪ್ಪ ದೀಪಿನಿ ಬೊಕ್ಕ ಬಂಗಡೆ ಪೂರ ಇತ್ತೆ ಫ್ರೈ ಮಲ್ಪ. ಈಸಿಯಾಗಿ ಕತ್ರಿಯಲ್ಲಿ ಒಳಗೆಲ್ಲ ಮೀನು ಹೇಗೆ ಮಾಡುದು, ತುಂಬಾ ಈಸಿ. ಪಾಠ ಪಾಠ ಮಾಡಿದ್ರೆ ಆಯ್ತು, ಅರ್ಜೆಂಟ್ ರಾಪಕ್ಕ ಆಗ್ತದೆ. ಹಂಗೆ ಕತ್ರಿಯಲ್ಲಿ ಮಾಡ್ಲಿಕ್ಕೆ ಇಷ್ಟ, ಈಸಿ. ಸ್ವಲ್ಪ ನೀರು ಹಾಕೊಂಡು ತೊಳೆದು ಭಾಗ ಮಾಡಿದ್ರೆ ಆಯ್ತು ಮೀನು ಫ್ರೈ. ಹೀಗೆ ಓಕೆ, ಇದು ನಂದು ಇವತ್ತಿನ ಇಡೀ ದಿನದ ವಿಡಿಯೋ. ಸೊ ಎಂಡವರೆಗೆ ನೋಡಿದ್ದಕ್ಕೆ ಎಲ್ಲರಿಗೆ ಸಹ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಅದೇ ರೀತಿಯಾಗಿ ಕಮೆಂಟ್ ಬಾಕ್ಸಲ್ಲಿ ಎಂತಾದರೂ ಸಜೆಷನ್ ಇದ್ದರೆ ಖಂಡಿತವಾಗಿ ತಿಳಿಸಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಟೇಕ್ ಕೇರ್, ಬಾಯ್ ಬಾಯ್.